ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕ್ ನಿಯಮಿತ ಮಂಗಳೂರು ನಬಾರ್ಡ್ ಲೀಡ್ ಬ್ಯಾಂಕ್ ಹಾಗೂ ತೋಟಗಾರಿಕಾ ಇಲಾಖೆಯ ವತಿಯಿಂದ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಮತ್ತು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ಹಣಕಾಸು ಸೌಲಭ್ಯಗಳ ಮಾಹಿತಿ ಶಿಬಿರ ಎಸ್ಸಿಡಿಸಿಸಿ ಬ್ಯಾಂಕ್ನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ಕೊಡಿಯಾಲ್ಬೆಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳನ್ನು ಉದ್ದೇಶಿಸಿ ನಡೆದ ಮಾಹಿತಿ ಶಿಬಿರ ಕಾರ್ಯಕ್ರಮವನ್ನು ಎಸ್ಸಿಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಸಹಕಾರಿ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾಹಿತಿ ಶಿಬಿರದ ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತ ಯೋಜನೆಯ ಸೌಲಭ್ಯಗಳು ಕೇವಲ ನಗರ ಮಟ್ಟದಲ್ಲಿ ಮಾತ್ರವಲ್ಲ, ಗ್ರಾಮೀಣ ಮಟ್ಟದವರೆಗೆ ತಲುಪಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳ ಮೂಲಕ ಈ ಕಾರ್ಯವನ್ನು ಸಾಕಾರಗೊಳಿಸಲು ಈ ಶಿಬಿರ ಎಂದು ಹೇಳಿದರು. ಕೇಂದ್ರ ಸರ್ಕಾರದ ಈ ಒಂದು ಆತ್ಮನಿರ್ಭರ ಭಾರತ ಇದರ ಅಡಿಯಲ್ಲಿ ಬರುವಂಥ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮ ಬದ್ಧಗೊಳಿಸುವ ಯೋಜನೆಯನ್ನು ನಾವು ನಗರ ಮಟ್ಟದಲ್ಲಿ ಮಾತ್ರ ಅಲ್ಲ, ಗ್ರಾಮಾಂತರ ಮಟ್ಟದಲ್ಲಿಯೂ ಇದನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥ ಚಿಂತನೆಯಿಂದ ಇವತ್ತು ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳ ಜೀವವನ್ನು ಕರೆದಿದ್ದೇವೆ. ಲೀಡ್ ಬ್ಯಾಂಕ್ನ ಮ್ಯಾನೇಜರ್ ಪ್ರವೀಣ್ ಅವರು ಮಾತನಾಡಿ, ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಸೌಲಭ್ಯಗಳು ಬ್ಯಾಂಕಿನ ಮುಖಾಂತರ ಅನುಷ್ಠಾನವಾಗಬೇಕಾದರೆ ಎಸ್ಸಿಡಿಸಿಸಿ ಮತ್ತು ಕೋಆಪರೇಟಿವ್ ಬ್ಯಾಂಕ್ನ ಸಹಕಾರ ಮಹತ್ವದ್ದಾಗಿರುತ್ತದೆ ಎಂದು ಹೇಳಿದರು. 85,000 ಮಿಕ್ಕಿ ರೈತರು ಎಸ್ಸಿಡಿಸಿಸಿಯ ಕಸ್ಟಮರ್ಸ್. ಸೊ ಹಾಗಾಗಿ ಇದೊಂದು ಸಣ್ಣ ಉದಾಹರಣೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ಬ್ಯಾಂಕಿನ ಮುಖಾಂತರ ಅನುಷ್ಠಾನವಾಗಬೇಕಾದರೆ ಎಸ್ಸಿಡಿಸಿಸಿ ಬ್ಯಾಂಕ್ ಮತ್ತು ಕೋಆಪರೇಟಿವ್ ಬ್ಯಾಂಕಿನ ಒಂದು ಪಾತ್ರ ಭಾರಿ ಮಹತ್ವವಾಗಿರ್ತದೆ. ಇಲಾಖೆಯ ಉಪನಿರ್ದೇಶಕ ಎಚ್ಆರ್ ನಾಯ್ಕ್ ಅವರು ಮಾತನಾಡಿ, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಮತ್ತು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ನಮ್ಮ ಜಿಲ್ಲೆಗೆ ಸಾಕಷ್ಟು ಅವಕಾಶಗಳು ಇದ್ದು ಅವುಗಳ ಉಪಯೋಗವಾಗಬೇಕಿದೆ ಎಂದು ಹೇಳಿದರು. ನಾವು ಅವಕಾಶಗಳೇನು ಅಂತ ನೋಡೋದಾದರೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅವಕಾಶಗಳು ತುಂಬ ಇದೆ. ನಮ್ಮ ಜಿಲ್ಲೆಯಲ್ಲಿ 1,73,000 ಹೆಕ್ಟರಷ್ಟು ನಮ್ಮದು ತೋಟಗಾರಿಕಾ ಬೆಳೆ ಇದೆ. ಅದರಲ್ಲಿ ತಮಗೆ ಗೊತ್ತಿದೆ, ಸಾಧಾರಣ ಒಂದು ಅಂದಾಜು 96,000 ಹೆಕ್ಟರಷ್ಟು ಅಡಿಕೆ ಇದೆ, ಒಂದು 30,000-37,000 ಹೆಕ್ಟರಷ್ಟು ತೆಂಗಿದೆ. ನಂತರ ಅಡಿಕೆ ಜೊತೆಯಲ್ಲಿ ನಾವು ಕಾಳುಮೆಣಸು, ಕೋಕೋ ಹಾಗೂ ಇನ್ನಿತರ ಬಾಳೆ, ಹಲಸು ಇಂಥವನ್ನೆಲ್ಲ ಬೆಳೀತಾ ಇದ್ವಿ. ಇವೆಲ್ಲವನ್ನು ಸಹ ನಾವು ಪ್ರೊಸೆಸ್ ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ನಾವು ಯೂಟಿಲೈಸ್ ಮಾಡ್ಕೊಳ್ಬೇಕಿದೆ. ಈ ಸಂದರ್ಭ ನಬಾರ್ಡ್ನ ಡಿಡಿಎಂ ಸಂಗೀತಕರ್ತ, ತೋಟಗಾರಿಕಾ ಸಹಕಾರಿ ಇಲಾಖೆಯ ಡೆಪ್ಯೂಟಿ ರಿಜಿಸ್ಟ್ರಾರ್ ಪ್ರವೀಣ್ ನಾಯಕ್, ಎಸ್ಸಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿಪೋ ನ್ಯೂಸ್, ಮಂಗಳೂರು.